ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಆಧ್ಯಾತ್ಮಿಕ ಚಿಂತಕ ಕಾಳಿಪುತ್ರ ಚರಣ್ ದಾಸ್ ಮಹಾರಾಜ್ ಭೇಟಿ ನೀಡಿದ್ರು. ಶಿವತಾಂಡವ ಸ್ತೋತ್ರದ ಮೂಲಕ ವಿಶ್ವವಿಖ್ಯಾತಿ ಗಳಿಸಿದ ಇವರು ದಕ್ಷಿಣ ಭಾರತದ ತೀರ್ಥಯಾತ್ರೆಯಲ್ಲಿ ತೊಡಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿಗೆ ಭೇಟಿ ನೀಡಿದ ಇವರು ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಭಕ್ತಿ ಸುದಿಯನ್ನ ಅರ್ಪಿಸಿದ್ರು. ಬಳಿಕ ಭಕ್ತಾದಿಗಳೊಂದಿಗೆ ಸೇರಿ ಭಜನಾ ಕಾರ್ಯಕ್ರಮದಲ್ಲೂ ಭಾಗಿಯಾದರು. ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ಕಷ್ಟಗಳು ಗ್ರಹಚಾರದೋಷಗಳು ಅದೇ ರೀತಿಯಾಗಿ ಯಾವುದೇ ಥರದ ತೊಂದರೆಗಳು ಆಧ್ಯಾತ್ಮಿಕವಾಗಿರುವಂತಹ ಬಾಧಾದಿಗಳಿದ್ದೆಲ್ಲವನ್ನು ದೂರ ಮಾಡಿ ನಡೆಸಿದಂತಹ ಸಕಲ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ Vaya